ಮಹಾತ್ಮ ಗಾಂಧಿ ಬಗ್ಗೆ ಸಂಸದ ಅನಂತಕುಮಾರ್ ಹೆಗಡೆ ನೀಡಿರುವ ಅವಹೇಳನಕಾರಿ ಹೇಳಿಕೆಯ ಬಗ್ಗೆ ಸಾಮಾಜಿಕ ಬಹಿಷ್ಕಾರ ಹಾಕಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಗಾಂಧಿಗಿಂತ ಮೇರು ವ್ಯಕ್ತಿ ಇನ್ನೊಬ್ಬರಿಲ್ಲ. ಆದರೆ ಗೋಡ್ಸೆಯನ್ನ ಹೊಗಳುವಂತಹ ವಿವಾದಿತ ವ್ಯಕ್ತಿಗೆ ಸಂಸತ್ ಪ್ರವೇಶಕ್ಕೆ ಅವಕಾಶ ನೀಡಿರುವುದೇ ರಾಜಕೀಯ ದುರಂತ ಎಂದರು. ಒಬ್ಬ ಸಂಸದರಾಗಿ ತನ್ನ ಘನತೆ ಗೌರವಕ್ಕೆ ವಿರುದ್ಧವಾಗಿ ವರ್ತಿಸಿದ್ದಾರೆ. ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಂದಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಬುದ್ಧಿಜೀವಿಗಳನ್ನ ನಾಯಿಗಳಂತ ಅವಹೇಳನ ಮಾಡಿದ್ದಾರೆ. ಹಿಂದೂ ಯುವತಿಯರ ಕೈ ಮುಟ್ಟಿದ್ರೆ ಕೈಯನ್ನು ಕಡೀರಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೋಡ್ಸೆಯನ್ನ ಅನೇಕ ಬಾರಿ ಹೊಗಳಿದ್ದಾರೆ. ಇಂಥ ಒಬ್ಬ ವಿವಾದಿತ ವ್ಯಕ್ತಿಗೆ ಮತ್ತೆ ಸಂಸತ್ ಪ್ರವೇಶಿಸುವಂತಹ ಒಂದು ಅವಕಾಶ ಭಾರತೀಯ ಜನತಾ ಪಕ್ಷ ಕೊಟ್ಟದ್ದೇ ಒಂದು ಇವತ್ತು ರಾಜಕೀಯದ ದೊಡ್ಡ ದುರಂತ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರ ಮಾತುಗಳಲ್ಲಿಯೇ ಅವರಿಗೆ ಗಾಂಧಿ ಬಗ್ಗೆ ಯಾವುದೇ ಗೌರವ ಇಲ್ಲದಿರುವುದು ತಿಳಿಯುತ್ತದೆ. ಹಾಗಿರುವಾಗ ಸರ್ಕಾರ ಅವರದ್ದೇ ಇದೆ. ಅವರು ತಮ್ಮ ಜಿಲ್ಲೆಯಲ್ಲಿರುವ ಭವನಗಳು, ಸ್ಮಾರಕಗಳನ್ನ ನಿಷೇಧ ಮಾಡಿಸುವ ಧೈರ್ಯ ತೋರಿಸಲೇ. ಗಾಂಧಿ ಬಗ್ಗೆ ಅವಮಾನಗಳನ್ನ ದೇಶಭಕ್ತರು ಸಹಿಸಲು ಸಾಧ್ಯವಿಲ್ಲ ಎಂದು ಹರೀಶ್ ಹೇಳಿದ್ರು. ಇವತ್ತು ಅವರು ಗಾಂಧೀಜಿಯವರ ಬಗ್ಗೆನೇ ಮಾತನಾಡುವಂತಹ ಒಂದು ಧೈರ್ಯವನ್ನ ತೋರಿಸಿರುವುದು ಬಹಳ ಬೇಸರದ ಸಂಗತಿ. ಇವರಿಗೆ ಶಕ್ತಿ ಇದ್ರೆ, ಇವರ ಸರ್ಕಾರ ಇದೆ, ಗಾಂಧೀಜಿಯವರು ಒಂದು ನಾಟಕವನ್ನು ಆಡಿದ್ರು ಅಥವಾ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ಗಾಂಧೀಜಿಯವರಲ್ಲ, ಅವರ ಉಪವಾಸ ಸತ್ಯಾಗ್ರಹಕ್ಕೆ ಹೋಗಿ ಬ್ರಿಟಿಷರು ದೇಶ ಬಿಟ್ಟು ಹೋಗಲಿಲ್ಲ ಅಂತಾದ್ರೆ ಗಾಂಧೀಜಿಯವರ ಬಗ್ಗೆ ಇವರಿಗೆ ಗೌರವ ಇಲ್ಲ ಅನ್ನೋದನ್ನು ತೋರಿಸ್ತದೆ. ಮತ್ತು ಯಾವುದೇ ಗಾಂಧೀಜಿಯವರ ಹೆಸರಲ್ಲಿರುವಂತಹ ಸ್ಮಾರಕಗಳು, ರಸ್ತೆಗಳು, ಆಸ್ಪತ್ರೆಗಳು, ಭವನಗಳು ಏನಿದ್ದಾವೆ ಉತ್ತರ ಕನ್ನಡ ಇವರ ಕ್ಷೇತ್ರದಲ್ಲಿ ಅದನ್ನು ಸಂಪೂರ್ಣ ನಿಷೇಧ ಮಾಡುವಂತಹ ಧೈರ್ಯವನ್ನು ಅವರು ತೋರಿಸಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಐವಾನ್ ಡಿಸೋಜಾ, ಶಾಹುಲ್ ಹಮೀದ್, ಟಿಕೆ ಸುಧೀರ್, ಸಿಎಂ ಮುಸ್ತಫಾ, ನೀರಜ್ ಪಾಲ್ ಹಾಜರಿದ್ದರು.